ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮೊಳಕೆ ಬರಿಸಿದ ಹುರುಳಿಕಾಳನ್ನು ಸಾಂಬಾರು ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡುವ. ಮೊಳಕೆ ಬರಿಸಿದ ಹುರುಳಿಕಾಳಿನ ಸಾಂಬಾರು ಮಾಡ್ತೇನೆ. ನೋಡಿ, ಹೀಗೆ ಮೊಳಕೆ ಬಂದಿದೆ. ಅಂದರೆ ನಾನು ಇದರಲ್ಲೇ ಇಟ್ಕೊಂಡಿದ್ದೇನೆ. ಇದು ಅನ್ನ ಬಸಿಯುವಂಥದ್ದು. ಇಲ್ಲಿ ತುಳುವಲ್ಲೆಲ್ಲ ಕುಡುಪು ಅಂತ ಹೇಳ್ತೀವಿ, ಜಾಲ್ರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹಾಗೆ ಇದರಲ್ಲಿ ನಾನು ಇಟ್ಕೊಂಡಿದ್ದೇನೆ. ಮೊನ್ನೆ ಇಟ್ಟಿದ್ದೇನೆ, ಒಂದು 48 ಗಂಟೆ ಆಗಿದೆ ಇದು ಇಟ್ಟು. ಇಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ. ಮತ್ತು ಇದನ್ನು ಈಗ 2 ಸಲ ತೊಳೆದಿದ್ದೇನೆ. 2 ಸಲ ತೊಳೆದು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ. ನಿಮಗೂ ತೋರಿಸ್ತಾರೆ. ಅಂದರೆ ವಾರಕ್ಕೆ 1 ಸಲ, ಇಲ್ಲಾಂದ್ರೆ ಒಂದು 15 ದಿನಕ್ಕೊಂದು. ಈಗ ಅದರೊಟ್ಟಿಗೆ ಕ್ಯಾಬೇಜ್ ಸೇರಿಸುವ. ಕ್ಯಾಬೇಜ್ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಕ್ಯಾಬೇಜ್ ಹಾಕ್ಕೊಳ್ತಿದ್ದೇನೆ. ಕ್ಯಾಬೇಜ್ ಮತ್ತು ಮೊಳಕೆ ಕಾಳಿನ ಹುರುಳಿ ಸೇರಿಸಿ ಒಂದು ಸಾಂಬಾರು ಮಾಡ್ತೀನಿ. ಅದಕ್ಕೆ 4 ಟೊಮೆಟೊ, 1 ಕಾಯಿಮೆಣಸು ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ ಕುಕ್ಕರಲ್ಲಿ. ಈಗ ಅದಕ್ಕೆ ಮಸಾಲೆ ಎಲ್ಲ ಹುರ್ಕೊಳ್ಳುವ. 2 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ಅದಕ್ಕೆ 1.5 ಸ್ಪೂನು ಕೊತ್ತಂಬರಿ, ಅಂದರೆ ಧನಿಯಾ, ಮತ್ತು ಇದೇ ಸ್ಪೂನಲ್ಲಿ, ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಸ್ವಲ್ಪ ಬಿಸಿ ಆಗಲಿ ಮೆಣಸು ಹಾಕಲಿಕ್ಕೆ. 10 ರಿಂದ 15 ಮೆಣಸು ಹಾಕ್ಕೊಂಡೆ. ನೋಡಿ, ಉಬ್ಬಿ ಬಂತು, ಸಾಕು. ಇದಕ್ಕೆ ಸ್ವಲ್ಪ ಹುಳಿ, ಅಂದರೆ ಟೊಮೆಟೊ ಹಾಕಿದ್ದೇನಲ್ಲ 4 ಸಣ್ಣದು, ಹಾಗೆ ಸ್ವಲ್ಪ ಹುಳಿ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ, ಒಂದು 1/4 ಟೀ ಸ್ಪೂನು ಅರಶಿನ. ಈಗ ರುಬ್ಬಿಕೊಳ್ತೇನೆ. ಇದಕ್ಕೆ ನಾವು ತುರಿದಿಟ್ಟ ತೆಂಗಿನಕಾಯಿ, ಇದು 1 ತೆಂಗಿನಕಾಯಿ ಉಂಟು ಸಣ್ಣದು, 1 ಅಂದರೆ 2 ಕಪ್ ಆಗ್ತದೆ ಇದರಲ್ಲಿ. ಇದು ಆಗಿದೆ, ಬೆಂದಿದೆ ನೋಡುವ. ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸುವ. ಸ್ವಲ್ಪ ನೀರು ಹಾಕಿ ಹಾಕಿದರೆ ಸಾಕು. ಉಪ್ಪು ಕೂಡ ಕರೆಕ್ಟಾಗಿದೆ. ಈಗ ನೋಡಿ, ಚೆನ್ನಾಗಿ ಕುದಿದಿದೆ. ಇದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಮಸಾಲೆ ಹಸಿ ಸ್ಮೆಲ್ ಹೋಗಬೇಕಲ್ಲ. ಅದಕ್ಕೆ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಂದು ಸಣ್ಣದು ಒಗ್ಗರಣೆ ಹಾಕ್ಕೊಳ್ಳುವ. ಈಗ ಚೆನ್ನಾಗಿ ಕುದಿದಿದೆ, ಕೆಳಗಿಟ್ಕೊಳ್ತೇನೆ. ಎಣ್ಣೆ ಹಾಕ್ಕೊಳ್ತೇನೆ. ಒಂದು 3 ಸ್ಪೂನ್ ಹಾಕ್ಕೊಂಡೆ. ಸಾಸಿವೆ ಅರ್ಧ ಟೀ ಸ್ಪೂನ್, ಅಂದರೆ ಸಣ್ಣ ಸ್ಪೂನ್ ಇದು. ಇದು ಬೆಳ್ಳುಳ್ಳಿ ಜಜ್ಜಿದೆ. ಬೆಳ್ಳುಳ್ಳಿ ಕಾದಿದೆ. ಒಂದು ಮೆಣಸು ಹಾಕ್ಕೊಳ್ತೇನೆ. ಮೆಣಸು ಲಾಸ್ಟಿಗೆ ಹಾಕಿದರೆ ಸಾಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಹಿಂಗೆ ಅವರವರಿಗೆ ಬೇಕಾದಷ್ಟು ಸ್ವಲ್ಪ ಎಷ್ಟು ಹಾಕ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ತುಂಬ ಬೆಳ್ಳುಳ್ಳಿ ಹಾಕಿದ್ದೇನಲ್ಲ ಹಾಗಾಗಿ. ಈಗ ಅದಕ್ಕೆ ಸೇರಿಸ್ಕೊಳ್ಳೋಣ. ಇದಾಯಿತು. ಈಗ
ನಾನು ಮಾಡಿದ ರೀತಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ರೆಡಿ ಆಯಿತು. ಅನ್ನಕ್ಕೆ, ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವ ವಿಜಯ ಲಾಗ್ಸಿಗೆ, ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್. ನಾಳೆ ಬೇಡ.